ಮಂಗಳೂರು ಏರ್ಪೋರ್ಟ್ನ ಸಿಐಎಸ್ಎಫ್ ಮತ್ತು ಭದ್ರತಾ ತಂಡದವರು ಪ್ರಯಾಣಿಕರೊಬ್ಬರಿಗೆ ಸೇರಿದ ಬೆಲೆ ಬಾಳುವ ವಸ್ತುಗಳಿದ್ದ ಹಾಗೂ ಯಾರೂ ಗಮನಿಸದೆ ಬಿಟ್ಟು ಹೋಗಿದ್ದ ಪರ್ಸನ್ನ ಅದರ ವಾರಸುದಾರರಿಗೆ ಮರಳಿ ಒಪ್ಪಿಸುವ ಮೂಲಕ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಭಾನುವಾರ ಬೆಳಿಗ್ಗೆ 6:15ರ ಸುಮಾರಿಗೆ ವಿಮಾನ ನಿಲ್ದಾಣದ ಲ್ಯಾಂಡ್ ಸೈಡ್ ಭದ್ರತಾ ತಂಡದ ಸಿಬ್ಬಂದಿ ವಿಠಲ್ ಹೊಸಮನಿ ಅವರಿಗೆ ಕೆಳ ಅಂತಸ್ತಿನ ಪಾರ್ಕಿಂಗ್ ಪ್ರದೇಶದಲ್ಲಿನ ಲಗೇಜ್ ಟ್ರಾಲಿ ಮೇಲೆ ಯಾರೂ ಗಮನಿಸದೆ ಬಿಟ್ಟು ಹೋಗಿದ್ದ ಸಣ್ಣ ಪರ್ಸ್ ಕಂಡು ಬಂದಿತ್ತು. ಅವರು ಕೂಡಲೇ ಸಿಐಎಸ್ಎಫ್ಗೆ ಮಾಹಿತಿಯನ್ನು ನೀಡಿದ್ದು ಕ್ವಿಕ್ ರೆಸ್ಪಾನ್ಸ್ ತಂಡ ಕೂಡಲೇ ಸ್ಥಳಕ್ಕೆ ಆಗಮಿಸಿದೆ. ಈ ವಿಷಯವನ್ನ ತಕ್ಷಣವೇ ಎಸ್ಒಸಿಸಿಗೂ ಕೂಡ ತಿಳಿಸಲಾಯಿತು ಮತ್ತು ಶ್ವಾನದಳ ಹಾಗೂ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ತಂಡವು ಪರ್ಸ್ ಅನ್ನ ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಪರ್ಸ್ನಲ್ಲಿ ಯಾವುದೇ ಅಪಾಯಕಾರಿ ವಸ್ತುಗಳು ಕಂಡು ಬಂದಿಲ್ಲ. ಪರ್ಸ್ನಲ್ಲಿ ನಿಶಾಲ್ ಶಾಹಿಕ್ ಎಂಬವರ ಹೆಸರಿನ ಒಂದು ಪಾಸ್ಪೋರ್ಟ್, ಒಂದು ಐಫೋನ್, ಒಂದು ಚಿನ್ನದ ಉಂಗುರ, 500 UA ದಿರಂ ಅಂದ್ರೆ ಸುಮಾರು 11,000 ರೂಪಾಯಿ ಮತ್ತು $10,000 ಅಂದ್ರೆ ಸುಮಾರು 9 ಲಕ್ಷ ರೂಪಾಯಿ, ಒಂದು ಬೋರ್ಡಿಂಗ್ ಪಾಸ್ ಮತ್ತು ಬ್ಯಾಂಕ್ ಕಾರ್ಡ್ಗಳು ಪತ್ತೆಯಾಗಿವೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದಾಗ ಈ ಪರ್ಸ್ ಬಿಟ್ಟು ಹೋಗಿರುವ ಪ್ರಯಾಣಿಕನು ಏರ್ಪೋರ್ಟ್ನ ಆವರಣದಿಂದ ಈಗಾಗಲೇ ಹೊರಟು ಹೋಗಿರುವುದು ಗೊತ್ತಾಗಿದೆ. ಪರ್ಸ್ನ ಒಳಗಿನ ಬೋರ್ಡಿಂಗ್ ಪಾಸ್ ಸಹಾಯದಿಂದ ಪ್ರಯಾಣಿಕರ ಸಂಪರ್ಕ ಸಂಖ್ಯೆಯನ್ನ ವಿಮಾನಯಾನ ಸಂಸ್ಥೆಯಿಂದ ಪತ್ತೆ ಹಚ್ಚಿದ ಸಿಐಎಸ್ಎಫ್ ಸಿಬ್ಬಂದಿ ಪ್ರಯಾಣಿಕನನ್ನ ಸಂಪರ್ಕಿಸಿ ಬೆಲೆ ಬಾಳುವ ವಸ್ತುಗಳನ್ನು ಹೊಂದಿರುವ ಪರ್ಸ್ ಅನ್ನ ಏರ್ಪೋರ್ಟ್ನಲ್ಲಿಯೇ ಬಿಟ್ಟು ಹೋಗಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈ ಪರ್ಸ್ ನಿಶಾಲ್ ಶಾಹಿಕ್ ಅವರಿಗೆ ಸೇರಿದ್ದು ಅವರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ಬೆಳಿಗ್ಗೆ 5 ಗಂಟೆಗೆ ದುಬೈನಿಂದ ಮಂಗಳೂರಿಗೆ ಆಗಮಿಸಿದ್ದರು. ನಿಶಾಲ್ ಶಾಹಿಕ್ ಕೆಲ ಸಮಯದ ಬಳಿಕ ಏರ್ಪೋರ್ಟ್ಗೆ ವಾಪಸ್ ಬಂದಿದ್ದು ಸಿಐಎಸ್ಎಫ್ ಶಿಷ್ಟಾಚಾರದ ಪ್ರಕಾರ ಪರ್ಸ್ ಅನ್ನು ಅವರಿಗೆ ಹಸ್ತಾಂತರಿಸಲಾಯಿತು. ನಿಶಾಲ್ ಶಾಹಿಕ್ ಅವರು ವಿಡಿಯೋ ಸಂದೇಶದಲ್ಲಿ ಸಿಐಎಸ್ಎಫ್ ಮತ್ತು ಏರ್ಪೋರ್ಟ್ನ ಸಿಬ್ಬಂದಿಯನ್ನ ಶ್ಲಾಘಿಸಿದ್ದಾರೆ.